ಮಂಗಳೂರಿನ ಚಿಲಿಂಬೆಗುಡ್ಡಿಯ ಶ್ರೀ ರಾಮಾಂಜನೇಯ ಯುವಕ ಮಂಡಲದ 35ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಆಂಜನೇಯನ ನೂತನ ರಜತ ಭಾವಚಿತ್ರವನ್ನು ಮೆರವಣಿಗೆಯ ಮೂಲಕ ಸಾನ್ನಿಧ್ಯಕ್ಕೆ ಕರೆತರಲಾಯಿತು. ಇನ್ನು ನಗರದ ಉರುವ ಸ್ಟೋರ್ನ ಮಾನಸ ಮಂಟಪದಲ್ಲಿ ಮೆರವಣಿಗೆಗೆ ಚಾಲನೆ ಸಿಕ್ಕಿತು. ಕೊಡಿಕಲ್ ವೇದಮೂರ್ತಿ ಶ್ರೀ ವಿಶ್ವಕುಮಾರ್ ಜೋಯಿಸ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಆಂಜನೇಯ ನೂತನ ರಜತ ಭಾವಚಿತ್ರವನ್ನು ಮೆರವಣಿಗೆಯ ಮೂಲಕ ಸಾನ್ನಿಧ್ಯಕ್ಕೆ ಆಗಮಿಸಿತು. ಈ ವೇಳೆ ಬ್ಯಾಂಡ್, ವಾದ್ಯಗೋಷ್ಠಿ, ಗೊಂಬೆ, ಮಹಿಳೆಯರು ಕಲಶ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಸಾಗಿ ಬಂದರು. ಈ ವೇಳೆ ಮಾತನಾಡಿದ ಗೌರವಾಧ್ಯಕ್ಷ ಗುರುದತ್ ಕೋಟ್ಯಾನ್ ಅವರು 35ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಬಾರಿ ಕಣ್ಣುದಾನ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು. 35ನೇ ವರ್ಷದ ವಾರ್ಷಿಕ ಉತ್ಸವದ ರೆಕಾರ್ಡು ಇಂಗ್ಲೆಂಡ್ ಜವನೇರ್ ಅಂಚನೆ ಇಂಗ್ಲೆಂಡ್ ಯುವಕ ಮಂಡಲದ ಸದಸ್ಯರನ್ನ ಪ್ರತಿ ಒಂಜಿ ಕಣ್ಣಿನ ಒಂಜಿ ಡೊನೇಟ್ ಪಂಡ ಕಣ್ಣಿ ಜನಗಳಿಗೆ ಕಣ್ಣು ಕೊರಡು ಬಂದು ಒಂಜಿ ಪ್ರತಿಜ್ಞಾ ನೆರವು ಆ ಸಮಾರಂಭ ಎರಡು ಸುಮಾರು ಎಂಗ್ಲನ ಆಶೆ ಇತ್ತಿನ 35 ಆಡ ಇದಕ್ಕೆ 50 ಕಣ್ಣು ಕರೆದು ಹೋತನು ಮುಂದೆ ಎಂಗ್ಲನ ಈ 35 ವರ್ಷದ ಎಂಗ್ಲನ ಜವನೇರ್ನ ಎಂಗ್ಲನ ಪ್ರತಿವರಿಯನ್ನು ಕೊಡುಗೆ ಬಂದು ಇದು ಏನದು ಎಂಗ್ಲು ಕೊರೋದಿಲ್ಲ. ಆ ಸಂದರ್ಭಡು ಅಂಗವಿಕಲ ಜೋಕ್ಲೆಗ್ ಸ್ಕಾಲರ್ಶಿಪ್ಪು ಅಂಚೆನೆ SLC ನಂತರ ಕಾಲೇಜ್ ಮಟ್ಟದ ಪುಂಜೋಕ್ಲೆಗ್ ಆಂಜೋಕ್ಲೆ ಪೂರ ಕಲ್ಪನೆಕ್ಲೆಗ್ ಅಕ್ಲೆಗ್ಲ ಸ್ಕಾಲರ್ಶಿಪ್ ಕೊರಿಯರುಂಡು. ಮತ್ತಂದ್ರೆ ಸಭಾ ಕಾರ್ಯಕ್ರಮಡು ಮೂಜಿ ಜನ ಸಾಧಕರು ಅಂಚನೆ ಒಂಜಿ ಮುಖ್ಯವಾದ ಸೈನಿಕರಿಗೆ ಅವು ವರ್ಷ ಎಂಗ್ಲು ಪ್ರತಿ ವರ್ಷದ ಸೈನಿಕರಿಗೆ ಒಂಜಿ ಮಹತ್ವದ ಆ ದಿನ ಸಂದರ್ಭಗಳು ಎಂಗ್ಲು ಅಕ್ಲೆಗ್ ಸನ್ಮಾನ ಮಾಡ್ಕೊ ಇಂಚಿರ್ಪಾಗ ನಮ್ಮ ಎಂಗ್ಲನ ಪರಿಸರದನೆ ಒಂಜಿ ಮೂಜಿ ಜೋಕ್ಲೆಗ್ ಸನ್ಮಾನ ಆಯರುಂಡು. ಈ ವೇಳೆ ಶಾಸಕ ಡಿ ವೇದವ್ಯಾಸ್ ಕಾಮತ್, ಚರಿತ್ ಕುಮಾರ್, ಉದ್ಯಮಿ ರಾಜಗೋಪಾಲ್ ರೈ, ವಕೀಲ ವಾಸುದೇವ್ ಗೌಡ, ಶ್ರೀ ರವಿಶಂಕರ್ ಗುರೂಜಿಯವರ ವ್ಯಕ್ತಿತ್ವ ವಿಕಸನ ಸಂಸ್ಥೆಯ ಶಿಕ್ಷಕಿ ಸುರೇಖಾ ಆರ್ ಹೆಗ್ಡೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಉಪಾಧ್ಯಕ್ಷರು, ಕಾರ್ಯದರ್ಶಿ ಸೇರಿದಂತೆ ಕಮಿಟಿಯ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ SL ವಿಲ್ಕಾನ್ 3rd ಫ್ಲೋರ್ ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು.